ಮಂಗಳೂರಿನ ಕಂಕನಾಡಿಯಲ್ಲಿರುವ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನಲ್ಲಿ ವಿಟಲಿಗೋ ಜಾಥಾ ನಡೆಯಿತು. ಇಂಡಿಯನ್ ಅಸೋಸಿಯೇಷನ್ ಆಫ್ ಡರ್ಮಟಾಲಜಿ, ವೆನರಾಲಜಿಸ್ಟ್ ಮತ್ತು ಲಿಪ್ರೋಲಿಸ್ಟ್ ಕರ್ನಾಟಕ ಶಾಖೆಯ ವತಿಯಿಂದ ರಾಜ್ಯದಾದ್ಯಂತ ಸಾರ್ವಜನಿಕ ಜಾಗೃತಿ ಪ್ರಚಾರವನ್ನು ಆಯೋಜಿಸಿದೆ. ನಗರದ ಕಂಕನಾಡಿಯಲ್ಲಿರುವ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನಲ್ಲೂ ವಿಶ್ವ ವಿಟಲಿಗೋ ದಿನಾಚರಣೆಯ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನ ಆವರಣದಲ್ಲಿ ವಿಟಲಿಗೋ ಜಾಗೃತಿ ಜಾಥಾ ನಡೆಯಿತು. ಇದೇ ವೇಳೆ ವಿಟಲಿಗೋದ ಬಗ್ಗೆ ಚಿತ್ರಣವನ್ನ ಸಾರ್ವಜನಿಕರಿಗೆ ನೀಡಲಾಯಿತು. ವಿಶ್ವ ವಿಟಲಿಗೋದ ಪ್ರಯುಕ್ತ ಎಲ್ಲ ರೋಗಿಗಳಿಗೆ ಉಚಿತ ನೋಂದಣಿ, 50% ರಿಯಾಯಿತಿ ದರದಲ್ಲಿ ರೋಗಿಗಳಿಗೆ ಚಿಕಿತ್ಸೆಯನ್ನ ಒದಗಿಸಲಾಯಿತು. ಈ ಸಂದರ್ಭ ಜಾಥಾದಲ್ಲಿ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನ ಆಡಳಿತಾಧಿಕಾರಿ ರೆವರೆಂಡ್ ಫಾದರ್ ರುಡಾಲ್ಫ್ ರವಿಡೇಸಾ, ಸಹಾಯಕ ಆಡಳಿತಾಧಿಕಾರಿ ರೆವರೆಂಡ್ ಫಾದರ್ ಜೀವನ್ ಜಾರ್ಜ್ ಸಿಕ್ವೇರಾ, ಎಫ್ಎಂಸಿಐ ಸಿಎಂಎಸ್ನ ಡಾ ಸಂಜೀವ್ ರೈ, ಡರ್ಮಟಾಲಜಿ ವಿಭಾಗದ ಎಚ್ಒಡಿ ಪ್ರೊಫೆಸರ್ ಡಾ ಸುಕುಮಾರ್ ಡಿ ಮತ್ತಿತರರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ವಿಪೋ ನ್ಯೂಸ್ ಮಂಗಳೂರು.